ಮಂಗಳೂರಿನ ಸಾನ್ನಿಧ್ಯ ಸಮೂಹ ಸಂಸ್ಥೆಗಳ ವತಿಯಿಂದ ಇಂಡಿಪೆಂಡೆನ್ಸ್ ಫೆಸ್ಟಿವಲ್ 2025 ಎಂಬ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವಿವಿಧ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವು ಶಕ್ತಿನಗರದ ಸಾನ್ನಿಧ್ಯ ವಸತಿಯುತ ಶಾಲೆಯಲ್ಲಿ ನಡೆಯಿತು. ಗಣ್ಯರು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ದೀಪ ಪ್ರಜ್ವಲನೆ ಮೂಲಕ ನಮ್ಮ ಸ್ವಾತಂತ್ರ್ಯ ಉತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಮಂಗಳೂರು ಮೆಟ್ರೋದ ಅಧ್ಯಕ್ಷರಾದ ಸುರೇಖಾ ಕಿಣಿಯವರು ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಸ್ವತಂತ್ರ ದಿನಾಚರಣೆಯ ಬಗ್ಗೆ ಕೆಲವು ಮಾತುಗಳನ್ನು ನಾನು ಹೇಳಬೇಕಾದದ್ದು ಅನಿವಾರ್ಯ. ನಿಖರವಾಗಿ 79 ವರ್ಷಗಳ ಹಿಂದೆ ಆಗಸ್ಟ್ 15ರಂದು 1947ರಂದು ನಮ್ಮ ಪ್ರೀತಿಯ ರಾಷ್ಟ್ರ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿದ್ದು ನಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ಈ ದಿನವು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಬಹಳ ವಿಶೇಷ ಸ್ಥಾನವನ್ನು ಹೊಂದಿದೆ. ಆದರೆ ಇಲ್ಲಿ ನೋಡುವಾಗ ವಿಶೇಷ ಸ್ಥಾನಕ್ಕಿಂತ ಇದು ವರ್ಣಿಸಲು ಸಾಧ್ಯವಿಲ್ಲವಂಥದ್ದು. ಯಾಕಂದರೆ ನಮ್ಮ ವಿಶೇಷ ಮಕ್ಕಳು ತೋರಿಸಿದ ಪ್ರದರ್ಶನ ನೋಡಿದ ಮೇಲೆ ಏನು ಹೇಳಲು ಸಾಧ್ಯವೇ ಇಲ್ಲ. ಅದೇ ರೀತಿ ತ್ರಿವರ್ಣ ಧ್ವಜದ ಬಗ್ಗೆಯೂ ನಾವು ತಿಳಿದುಕೊಂಡದ್ದಿದೆ. ಈ ದಿನ ನಾವು ಹಿಂದೆ ತಿರುಗಿ ನೋಡುವ ದಿನವಲ್ಲ, ಮುಂದೆ ನೋಡುವ ದಿನವಾಗಿದೆ. ಚೇತನ್ ನಾಯಕ್ ಅಂಡ್ ಅಸೋಸಿಯೇಟ್ಸ್ನ ಸ್ಥಾಪಕರಾದ ಚೇತನ್ ನಾಯಕ್ ರವರು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಅವರಿಗೆ ನನ್ನ ಒಂದು ಅಭಿವಂದನೆಯನ್ನು ಸಲ್ಲಿಸ್ತೇನೆ. ಈ ವರ್ಷ 79ನೇ ವರ್ಷದ ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇದ್ದೇವೆ. ನಾವು ಸ್ವಾತಂತ್ರ್ಯದಲ್ಲಿ ಸ್ವಲ್ಪ ಇತಿಹಾಸವನ್ನು ಓದುವಾಗ ನಾವು ಈಗಿನ ಮಕ್ಕಳಿಗೆ ಬಹುಶಃ ಗಡಿಬಿಡಿಯಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಮಾಡ್ತಾರೆ. ಎಲ್ಲ ಕೆಲವು ನಾಳೆ ಶನಿವಾರ ಸ್ವಾತಂತ್ರ್ಯೋತ್ಸವ ಬಂದರೆ ಶುಕ್ರವಾರ ಮಾಡ್ತೇವೆ, ಆದಿತ್ಯವಾರ ಬಂದರೆ ಶನಿವಾರ ಮಾಡಿ ಹೋಗ್ತೇವೆ. ಆದರೆ ಇಲ್ಲಿ ಇದನ್ನು ಹಬ್ಬವನ್ನಾಗಿ ಆಚರಿಸ್ತೇವೆ. ಅಷ್ಟು ಸುಲಭದ ಮಾತಲ್ಲ. ಒಂದು ವಾರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು, ಅನೇಕ ಕಾಂಪಿಟೇಷನ್ಗಳನ್ನು ನೀವು ಮಾಡಿದ್ದೀರಿ. ಸ್ವಾತಂತ್ರ್ಯ ಸಿಕ್ಕಿದ್ದಲ್ಲಿ ನಾವು ಕಲಿಯಬೇಕಾದದ್ದು ಏನಿದೆ? ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಇನ್ನು ನಮಗೆ ಆರ್ಥಿಕ ಸ್ವಾತಂತ್ರ್ಯ ಬರಲಿಕ್ಕಿದೆ, ಸಾಮಾಜಿಕ ಸ್ವಾತಂತ್ರ್ಯ ಬರಲಿಕ್ಕಿದೆ. ಸ್ವಾತಂತ್ರ್ಯದಲ್ಲಿ ನಾವು ಕಲಿಯುವುದು ಏನನ್ನು? ಸ್ವಾತಂತ್ರ್ಯ ಹೇಗೆ ಸಿಕ್ಕಿತು ನಮಗೆ? ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಸರ್ಕಾರದಿಂದ ಒಂದು ಅಲ್ಪ ಪ್ರಮಾಣದ ಅನುದಾನ ಸಿಗ್ತಾ ಇದೆ. ಅಂದರೆ ಅಪ್ ಟು 25 ಇಯರ್ಸ್, ಅಬೌಟ್ 25 ಇಯರ್ಸ್ಗೆ ಸರ್ಕಾರದಿಂದ ಏನು ಸಿಗ್ತಾ ಇಲ್ಲ. ಆದರೂ ನಮ್ಮ ಮುಖದಲ್ಲಿರುವ ಮಂದಹಾಸ ಮಾಸಿ ಹೋಗಿಲ್ಲ, ಸಿಗುವುದಿಲ್ಲ ಅಂತ ಹೇಳಿಕೊಂಡು ಆ ಮಕ್ಕಳ ಜೊತೆ ನಾವು ಸೇರಿಕೊಂಡು ಕೆಲಸ ಮಾಡ್ತಿದ್ದೇವೆ. ಇವತ್ತು ನೀವು ನೋಡಿರಬಹುದು, ಈ ವೇದಿಕೆಯಲ್ಲಿ ಆ ಮಾಡಿದಂಥ ಒಂದು ಸ್ವಾಗತ ನೃತ್ಯ, ನಾನು ಎಷ್ಟೋ ಸಮಯದಿಂದ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೂ ಕೂಡ ಇವತ್ತು ನನಗೆ ಮತ್ತೊಮ್ಮೆ ರೋಮಾಂಚನ ಆಯಿತು. ವಿಕಾಸ ವಿದ್ಯಾದ ಸ್ಥಾಪಕರಾದ ಚಂದನಾ ಸಿ ನಾಯಕ್, ಗಣೇಶ ಸೇವಾ ಟ್ರಸ್ಟ್ನ ಮಹಾಬಲ ಮಾರ್ಲಾ, ಮಾಜಿ ಕಾರ್ಪೊರೇಟರ್ ಜಗದೀಶ್, ಟ್ರಸ್ಟಿಗಳಾದ ವರ್ಷಾ ಪ್ರಕಾಶ್, ಉಷಾ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಸುದೀರ್ಘವಾಗಿರಲು ವಿಶೇಷವಾಗಿ ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.